ಕೇರಳದಲ್ಲಿ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 10ಕ್ಕೂ ಮಿಕ್ಕಿದ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇರಳ ಚುನಾವಣಾ ಉಸ್ತುವಾರಿಯಾಗಿ ಕೇರಳವನ್ನು ಅತ್ಯಂತ ಸನಿಹದಿಂದ ಗಮನಿಸಿದ್ದು, ಈ ಬಾರಿ ಚುನಾವಣೆ ಕಳೆದ ಎಲ್ಲಾ ಚುನಾವಣೆಗಳಿಗಿಂತ ಭಿನ್ನವಾಗಲಿದೆ ಎಂದ ಅವರು, ಈ ಬಾರಿ ಕೇರಳದ ಯುವಜನತೆ ಹಾಗೂ ಮಹಿಳೆಯರು ಬಿಜೆಪಿ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯುಡಿಎಫ್ ಪಕ್ಷದ ಸೋಲಾರ್ ಹಗರಣವನ್ನು ಬಯಲಿಗೆಳೆಯುವ ಮೂಲಕ ಚುನಾವಣೆಯಲ್ಲಿ ಎಲ್ಡಿಎಫ್ ಪಕ್ಷ ಉತ್ತಮ ಸಾಧನೆ ತೋರಿತ್ತು. ಯುಡಿಎಫ್ನ ಮುಖ್ಯಮಂತ್ರಿ ಉಮನ್ ಚಾಂಡಿ ಸೋಲಾರ್ ಹಗರಣದ ಸಿಲುಕಿಕೊಂಡ ವಿಚಾರವನ್ನೇ ಮುಂದಿಟ್ಟುಕೊಂಡು ಎಲ್ಡಿಎಫ್ ಚುನಾವಣೆಯನ್ನ ಗೆದ್ದುಕೊಂಡಿತ್ತು. ಆದರೆ ಭ್ರಷ್ಟಾಚಾರವನ್ನ ಮಟ್ಟ ಹಾಕುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿದ್ದು ಎಲ್ಡಿಎಫ್ ನಿರಂತರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ. ಚಿನ್ನ ಕಳ್ಳ ಸಾಗಾಟದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರವರು ಆರೋಪಿಗಳ ಜೊತೆ ಶಾಮೀಲಾಗಿರುವ ವಿಚಾರವೂ ಬೆಳಕಿಗೆ ಬಂದಿದೆ. ಇನ್ನು ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ತಾವು ಮುಖ್ಯಮಂತ್ರಿಯಾಗಬೇಕು ಅಂತ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸೋತ ಬಳಿಕ ಸೋಲಿನ ಹೊಣೆ ಹೊರುವ ವಿಚಾರದಲ್ಲಿ ಮೂವರು ಕೂಡ ಪರಸ್ಪರ ಬಹಿರಂಗವಾಗಿ ಕಚ್ಚಾಡಲಿದ್ದಾರೆ ಎಂದು ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳು ಮೇ ಕೊನೆಯ ಒಳಗೆ ಬರ್ತದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರತಕ್ಕಂಥ ತಯಾರಿಯನ್ನು ಮಾಡಿದೆ. ನಾವು ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಸದಸ್ಯರನ್ನು ಗೆಲ್ಲಿಸಬೇಕು ಅಂತ ಹೇಳಿ 2 ಯೋಜನೆಗಳನ್ನು ಮಾಡಿ ಪ್ರವಾಸವನ್ನು ಮಾಡಿ, ಅದೇ ರೀತಿಯಲ್ಲಿ ಈ ಬೈಕ್ ಇಲೆಕ್ಷನ್ ಮುಗಿದ ಕೂಡಲೇ ನಾವು ಇಡೀ ರಾಜ್ಯದಲ್ಲಿ 4-5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಈಗಾಗಲೇ ಜಿಲ್ಲಾ ಪಂಚಾಯತ್ ದೃಷ್ಟಿಯಿಂದ ನಮ್ಮ ಮತಗಟ್ಟೆಯ ಅಧ್ಯಕ್ಷರಿಗೆ ನಾಮಫಲಕ ಕೊಡ್ತಕ್ಕಂಥ ಕೆಲಸ ಸಮಾವೇಶಗಳನ್ನು ಮಾಡ್ತಿದ್ದೀವಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಸಮಾವೇಶ ಮಾಡುವ ತೀರ್ಮಾನ ಮಾಡಿದ್ದೀವಿ. ಆನಂತರ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಂತ್ರಿಗಳ ಪ್ರವಾಸಗಳನ್ನು ಜೋಡಿಸಿಕೊಂಡು ನಮ್ದು ಏನಿದೆ ಶಕ್ತಿ ಕೇಂದ್ರ ಮತ್ತು ಪೇಜ್ ಕ್ರಮ ಇದನ್ನು ಗಟ್ಟಿ ಮಾಡಿ ಮುಂದಿನ ಜಿಲ್ಲಾ ಪಂಚಾಯತ್ನಲ್ಲಿ ಅಭೂತಪೂರ್ವವಾಗಿರತಕ್ಕಂಥ ಗೆಲುವನ್ನು ಸಾಧಿಸಲಿಕ್ಕೆ ತಯಾರಿ ಮಾಡಿದ್ದೀವಿ. ರಿಸರ್ವೇಷನ್ ಪಾಕುಳದ ಡಿಲಿಮಿಟೇಷನ್ ಎಲ್ಲ ಆದ ಕೂಡಲೇ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನಾವು ಅಧಿಕಾರವನ್ನು ಹಿಡಿದ ಅತಿ ಹೆಚ್ಚು ಸ್ಥಾನಗಳನ್ನು ಸಿಸ್ಟಮ್ ಇರೋದ್ರಿಂದ ತಾಲೂಕು ಪಂಚಾಯತ್ಗಳಿಗೆ ಅನುದಾನ ಇಲ್ಲ ಅನ್ನುವಂಥ ಬೇಡಿಕೆಗಳಿದ್ದಾವೆ. ಈಗ ವರ್ಷ ನಮ್ಮ ಸರ್ಕಾರವು ರಾಜ್ಯದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದು ರಿಟೈರ್ ಸಿಸ್ಟಮ್ ಇಂದ ಪಂಚಾಯತ್ಗಳಿಗೆ ಹೆಚ್ಚು ಶಕ್ತಿ ಕೊಡಬೇಕು. ಜಿಲ್ಲಾ ಪಂಚಾಯತ್ಗೆ 2ನೇ ಸ್ಥಾನ, ತಾಲೂಕು ಪಂಚಾಯತ್ ಅಂತ ತಾಲೂಕು ಬೋರ್ಡ್ ಹಿಂದೆ ಇದ್ದಾಗ ಮಾಡಬೇಕು. ಕೇಂದ್ರಕ್ಕೆ ಕಳಿಸಿದೆ. ಕೇಂದ್ರದಲ್ಲಿ ಅದಕ್ಕೆ ತೀರ್ಮಾನಗಳಾಗಬೇಕು. ಈ ವರ್ಷ ಆಗುತ್ತೆ ಅಂತ ನನಗೆ ವಿಶ್ವಾಸ.